ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಅಂಗವಾಗಿ ದೂರದ ಬಲ್ನಾಡಿನಿಂದ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಕಿರ್ವಾಳು ಶನಿವಾರ ರಾತ್ರಿ ಶ್ರೀ ದೇವಸ್ಥಾನಕ್ಕೆ ಆಗಮಿಸಿತ್ತು. ಶನಿವಾರ ಮುಸ್ಸಂಜೆ ಹೊತ್ತಿನಲ್ಲಿ ಸೂಟೆ ಬೆಳಕಿನೊಂದಿಗೆ ಕಿರ್ವಾಳು ಆಗಮಿಸಿತು. ಈ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಮಲ್ಲಿಗೆ ಮಾರಾಟ ಅಂಗಡಿಗಳು ತೆರೆದಿದ್ದು ಭಕ್ತಾದಿಗಳು ಮಲ್ಲಿಗೆ ಹೂವನ್ನ ಅರ್ಪಿಸಿದ್ರು. ದೇವಸ್ಥಾನದ ಆಸುಪಾಸಿನಲ್ಲಿ ಮಲ್ಲಿಗೆ ವ್ಯಾಪಾರದ ಅಂಗಡಿಗಳು ರಾರಾಜಿಸುತ್ತಿದ್ದವು. ಭಕ್ತಾದಿಗಳು ಬೃಹತ್ ಪ್ರಮಾಣದಲ್ಲಿ ಕಿರ್ವಾಳು ಶ್ರೀ ದೇವಸ್ಥಾನದ ಬಳಿ ಇರುವ ಶ್ರೀ ದಂಡನಾಯಕ ಕಟ್ಟೆಯಲ್ಲಿ ಸಂಜೆ 4 ಗಂಟೆಯ ಹೊತ್ತಿನಿಂದ ರಾತ್ರಿಯವರೆಗೂ ಸರತಿ ಸಾಲಿನಲ್ಲಿ ನಿಂತು ಮಲ್ಲಿಗೆ ಪ್ರಿಯೆ ಉಳ್ಳಾಲ್ತಿಗೆ ಮಲ್ಲಿಗೆಯನ್ನ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದ್ರು. ಸುಮಾರು ರಾತ್ರಿ 10:30 ಹೊತ್ತಿಗೆ ಕಿರ್ವಾಳು ಶ್ರೀ ದೇವಸ್ಥಾನವನ್ನ ತಲುಪಿತು. ಅಲ್ಲಿ ಶ್ರೀ ಮಾಲಿಂಗೇಶ್ವರ ದೇವರ ಜೊತೆಗೂಡಿ ಬಲಿಸುತ್ತು ನಡೆಯಿತು. ಬಳಿಕ ದೇವಸ್ಥಾನದ ಒಳಾಂಗಣಕ್ಕೆ ಪ್ರವೇಶಿಸಿದ್ರು. ಈ ಸಂದರ್ಭವನ್ನ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡ್ರು. ಕಳೆದ 7 ವರ್ಷದಿಂದ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ನಮ್ಮ ಮಹತ್ವಭಾರ ಮಹಾಲಿಂಗೇಶ್ವರ ಜಾತ್ರೋತ್ಸವದ ಪ್ರಯುಕ್ತ ದಂಡನಾಯಕ ಉಳ್ಳಾಲ್ತಿ ಅಮ್ಮನವರ ಭೇಟಿಯ ಸಂದರ್ಭದಲ್ಲಿ ಹಿಂದೂಗಳ ಪವಿತ್ರವಾದ ಈ ಒಂದು ಆಚರಣೆಯನ್ನು ನಾವು ಹಿಂದೂಗಳೇ ಒಂದು ಆಚರಣೆ ಮಾಡಬೇಕು. ನಮ್ಮ ಅನ್ಯಮತೀಯರು ನಮ್ಮ ಹಿಂದೂ ಹಬ್ಬಗಳಲ್ಲಿ ವ್ಯವಹಾರವನ್ನು ಮಾಡಿ ನಮಗೆ ವಿರುದ್ಧವಾದ ಕಾನೂನು ಬಾಹಿರ ಹಾಗೂ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಕಾರಣ ನಾವೆಲ್ಲ ಒಂದುಗೂಡಿ ಹಿಂದೂಗಳ ಹಬ್ಬವನ್ನು ಹಿಂದೂಗಳೇ ಆಚರಿಸುವ ಎನ್ನುವ ಉದ್ದೇಶದಿಂದ ನಾವು ವರ್ಷಂಪ್ರತಿಯಂತೆ ಈ ಸಲವು ಮಲ್ಲಿಗೆ ವ್ಯಾಪಾರವನ್ನು ಮಾಡಿದೆವು. ಇದರಲ್ಲಿ ಈ ಸಲ ಸ್ವಲ್ಪ ರೇಟ್ ಹೆಚ್ಚಿದ್ದ ಕಾರಣ ಸ್ವಲ್ಪ ನಮಗೆ ಗ್ರಾಹಕರು ಅಂದರೆ ಹಿಂದೂಗಳೇ ಬರುವುದು ಹೆಚ್ಚಾಗಿ, ಅವರು ಸ್ವಲ್ಪ ಈ ಸಲ ಹಿಂದೇಟು ಆಗ್ತಿದ್ದಾರೆ. ಒಂದು ಅಟ್ಟಿ ತೆಗೊಳ್ಳುವಲ್ಲಿ ಒಂದು ಚೆಂಡು ತೆಗೆದುಕೊಂಡು ಹೋಗಿ ದೇವಿಗೆ ಅರ್ಪಿಸುವಂತೆ ಈ ಸಲ ಅವರು ಅಂದಾಜು ಇವತ್ತಿನ ಬೆಳಗ್ಗೆಯಿಂದ ರಾತ್ರಿ ತನಕ ಉಳ್ಳಾಲ್ತಿ ಅಮ್ಮನ ಭಂಡಾರ ಬರುವವರೆಗೆ ಒಂದು ಹೆಚ್ಚು ಕಡಿಮೆ 50 ಲಕ್ಷದ ವ್ಯವಹಾರ ಮಲ್ಲಿಗೆ ವ್ಯವಹಾರವು, ಅಂದರೆ ಜಾಗರಣ ವೇದಿಕೆಯಿಂದಲ್ಲ, ಎಲ್ಲರೂ ಸೇರಿ ಹಿಂದೂ ಬಂಧುಗಳು ಬೇರೆ ಬೇರೆ ಸ್ಟಾಲ್ಗಳನ್ನು ಹಾಕಿದ್ದಾರೆ. ಎಲ್ಲ ಸೇರಿ 50 ಲಕ್ಷದ ವ್ಯವಹಾರ ನಡೀಬಹುದು.